ವಿನಯ, ಓ ಈ ಸರಿ ನಮ್ಮ ಪ್ರಸಂಗ ಮಾತ್ರ ಭಾರಿ ಮಸ್ತಿದ್ದ. ಹಾಕಿದ್ದ. ಹೊಸ ನಮೂನಿ, ಹೌದು ಹೊಸ ಭಾವ, ಹೊಸ ಭಾಷೆ, ಹೌದು ಹೊಸ ಬಣ್ಣ, ಹೌದು ಹೊಸ ಮಾತು, ಹೌದು. ಎಲ್ಲದೂ ಹೊಸ ನಮೂನಿನೇ ಇದ್ದು. ನಂಗೆ ಅನ್ಸೋದು ಎಂತ ಗೊತ್ತಿದ್ದ, ಹಾಂ ನಂಗೆಲ್ಲ ಹುಡುಗರ ಮಕ್ಕ ಹಾಂ ಆದಷ್ಟು ಇದೊಂದು ಚಾಲೆಂಜ್ ಒಳಗೆ ತಕೊಂಡು ಹಾಂ ಈ ಪ್ರಸಂಗ ಸಕ್ಸಸ್ ಮಾಡಿ ಹಾಂ ಒಂದು ಒಳ್ಳೆ ಕತೆಗೆ ಹಾಂ. ವಾವ್ ಇದು ಹಿಂಗೂ ಮಾಡ್ಲಕ್ಕ ಎಷ್ಟು ಚಂದ ಮಾಡಿದ್ದ ಹುಡುಗರು, ಹಾಂ. ಯಾವುದನ್ನು ನೋಡುವಂಗೆ ಮಾಡಿದ್ವಲ್ಲ ಹೇಳಿಸ್ಕೊಳ್ಳೋ ಭಾಳ ಆಸಿದ್ದ. ಖಂಡಿತ ನಮ್ಮ ಪ್ರಯತ್ನ ಬೇಕೇ ಬೇಕು. ಎಂತ ಹೇಳ್ತೀವಿ ಬಾವ? ಹೊಸ ಪ್ರಸಂಗ ಅಂದ್ಮೇಲೆ ಹಾ. ಎಲ್ಲರೂ ಹೊಸ್ತಿದ್ರೆ ಚಂದ. ಹೌದು ಹಳತನ್ನೇ ಮಾಡೋದಕ್ಕಿಂತನೂ ಹಾ. ಹೊಸ್ತು ಕೊಟ್ಟು ಹಳತ್ರ ಸಂತೆ ಇದು ಒಂದು ಇದ್ದು ತೋರಿಸಿದ್ರೆ ಹಾಂ ಅದು ಚಂದ ಅಲ್ದ. ಖಂಡಿತ. ಹಾಗಂತ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಹಾಂ. ಪ್ರಸಂಗ ಅಂತೂ ಭಾರಿ ಚಲೋ ಇದ್ದು, ಸಮಾಜಕ್ಕೆ ಒಳ್ಳೆ ಸಂದೇಶ ಇದ್ದು, ಎಲ್ಲರೂ ಬಂದು ನೋಡುವಂಗಿದ್ದು, ಎಲ್ಲರೂ ಬರೋವು. ಹಂಗೆ ಆಟಕ್ಕೆ ಎಲ್ಲರೂ ಬನ್ನಿ, ಶುಭ ಹಾರೈಸಿ. ಹಿಂಗೆ ಬಂದರೆ ಮಾತ್ರ ನಾವು